ಹಲವು ವರ್ಷಗಳಿಂದ ಪಾಳು ಬಿದ್ದಿದ್ದ ನಗರದ 2 ಕೆರೆಗಳು ಈಗ ಮೈದುಂಬಿಕೊಂಡು ಸುತ್ತಮುತ್ತಲಿನ ಸುಮಾರು 500 ಮನೆಗಳಿಗೆ ಜಲ ಜೀವ ಒದಗಿಸಲು ಸಿದ್ಧವಾಗಿದೆ. ಜೊತೆಗೆ ಸಂಜೆಯ ವಿಹಾರ ತಾಣವಾಗಿಯೂ ಆಕರ್ಷಣೆ ಪಡೆಯಲಿದೆ. ಜಪ್ಪಿನಮುಗುರು ಗ್ರಾಮದ ಶ್ರೀ ಕೋಡ್ದಬ್ಬು ದೈವದ ನಾಗಸನ್ನಿಧಿ ಕೆರೆ ಮತ್ತು ಪಡ್ಡೆ ಕೆರೆಗಳು ಈಗ ಅಭಿವೃದ್ಧಿಗೊಂಡಿದ್ದು, ಶಾಸಕ ಜೆಆರ್ ಲೋಬೋ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ತದಬಳಿಕ ಮಾತನಾಡಿದ ಅವರು, ಕೆರೆ ಅಭಿವೃದ್ಧಿಗೊಂಡಿದ್ದರಿಂದ ಇಲ್ಲಿಯ ಜನರ ಬಹುಕಾಲದ ಬೇಡಿಕೆ ಈಡೇರಿದ್ದು, ಜನರಿಗೆ ಮುಂದಿನ ದಿನಗಳಲ್ಲಿ ಈ ಕೆರೆಯಿಂದ ಬಹಳಷ್ಟು ಅನುಕೂಲತೆಗಳು ಒದಗಿ ಬರಲಿ ಎಂದು ಹೇಳಿದರು. ಖಂಡಿತವಾಗಿ ಈ ರೀತಿಯಲ್ಲಿ ಕೆರೆಗಳು ಮಾರ್ಪಾಡು ಆಗ್ತದೆ ಅಂತ ನಾನು ಖಂಡಿತ ಕನಸಿನಲ್ಲಿ ಯೋಚನೆ ಮಾಡಿಲ್ಲ. ಆದರೆ ಪ್ರವೀಣ್ ಚಂದ್ರರವರ ಆಸಕ್ತಿ ಇನ್ನೊಂದು ಕಡೆಯಲ್ಲಿ ಯಾವಾಗ ಕೆರೆಗಳು ಅಭಿವೃದ್ಧಿ ಆಗ್ತದೆ ಅಲ್ಲಿ ನಮಗೆ ಅಂತರ್ಜಲ ಒಳ್ಳೆಯದಾಗ್ತದೆ, ಸಮಸ್ಯೆಗಳು ಕಡಿಮೆ ಆಗ್ತವೆ. ಮೂರನೇದು, ದೇವಸ್ಥಾನದ ಪರಿಸರದಲ್ಲಿ ಕೆರೆಗಳು ಇರುವುದು ಸರ್ವೇಸಾಮಾನ್ಯ, ಅದನ್ನು ರಕ್ಷಣೆ ಕೂಡ ಮಾಡ್ತಾರೆ. ಈ ಕಾರಣದಿಂದ ಮಾಡೋಣ ಅಂತ ನಾವು ಮನಸ್ಸು ಮಾಡಿದೆವು. ಇಲಾಖೆಯವರು ಮುತುವರ್ಜಿ ಮಾಡಿ ಇವತ್ತಿಗೆ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭ ಮಾತನಾಡಿದ ಕಾರ್ಪೊರೇಟರ್ ಪ್ರವೀಣ್ ಚಂದ್ರ ಆಳ್ವಾ, ಇನ್ನು ಇಲ್ಲಿಯ ಜನರಿಗೆ ಬೇಸಿಗೆ ಕಾಲದ ನೀರಿನ ಸಮಸ್ಯೆ ನಿವಾರಣೆಯಾಗಿ ಅಂತರ್ಜಲ ಮಟ್ಟವೂ ವೃದ್ಧಿಯಾಗಲಿದೆ ಎಂದು ತಿಳಿಸಿದರು. ಕೃಷಿ ಗಾತ್ರ ಅವು ಕೆರೆಗಳು ಉಪಯೋಗ ಬಂದಂತ ಇನಿ ಜೆಆರ್ ಲೋಬೆರ್ನ ಒಂಜಿ ವಿಷನ್ ಇಂಜಿನೊಂದು ಎಂಗ್ಲ ನಗರಡು ಇನಿ ಮಂಗಳೂರು ಮಹಾನಗರ ಪಾಲಿಕೆ ಸಂಪೂರ್ಣ ಎಂಗ್ಲ ಮಂಗಳೂರು ದಕ್ಷಿಣ ಕ್ಷೇತ್ರ ಬಂಡ ಮಂಗಳೂರು ಮಹಾನಗರ ಪಾಲಿಕೆ ಒಳಪಟ್ಟನೆ ಅಂಚಿನ ಇನಿ ಒಂಜಿ ಸಿಟ್ಟಿಟ್ ನಗರಡು ಕೆರೆ ಮನ್ಪುನ ಬಂಡ ಆತು ಸುಲಭತ್ ಅಂಡ ಜೆಆರ್ ಲೋಬೆರ್ನ ಒಂಜಿ ವಿಷನ್ ಇಂಜಿನ್ ಬಂಡ ನಗರಡು ಕೆರೆ ಮಂತದ ಸರ್ಫೇಸ್ ವಾಟರ್ ಇಂಜಿನ್ ಬೇರೆ ಅಂತರ್ಜಲದ ವೃದ್ಧಿಮಾನ್ ಮಂಚಿನ ಬೊಕ್ಕ. ಈ ಸಂದರ್ಭ ವಿಜಯಕುಮಾರ್ ಶೆಟ್ಟಿ ಹಾಗೂ ಇನ್ನಿತರ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶರಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.